ಕುಂದಾಪುರದ ವಣಸೆಯಲ್ಲಿ ಹೊಲಿಗೆ ಕೇಂದ್ರ ನಡೆಸುತ್ತಿದ್ದ ಮಹಿಳೆಯರನ್ನ ನಾವು ಬೀದಿಗೆ ಹಾಕಿಲ್ಲ. ಜಿಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆ ಚರ್ಚಿಸಿ ಸ್ಥಳಾಂತರಗೊಂಡಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಎಂದು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಚಿತ್ತೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಹೊಸ ನಾಡ ಕಚೇರಿ ಮಂಜೂರಾಗಿದ್ರೂ ಕಾಂಗ್ರೆಸ್ ಪಕ್ಷದ ದ್ವೇಷದ ರಾಜಕಾರಣದಿಂದ ತಡೆಯಾಜ್ಞೆಯನ್ನ ತಂದು ಜನರಿಗೆ ಅನುಕೂಲವಾಗುವುದನ್ನು ತಪ್ಪಿಸಲಾಗಿದೆ. ಸ್ವಾವಲಂಬನಾ ಹೊಲಿಗೆ ಕೇಂದ್ರದ ಸ್ಥಳಾಂತರದ ವಿಚಾರದಲ್ಲಿ ಮಾಜಿ ಶಾಸಕ ಗೋಪಾಲ ಪೂಜಾರಿಯವರು ರಾಜಕೀಯ ಮಾಡುತ್ತಿದ್ದು ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಎಂದಿದ್ದಾರೆ. ನಮ್ಮ ಶಾಸಕರ ಮೇಲೆ, ನಮ್ಮ ಪಕ್ಷದ ವ್ಯವಸ್ಥೆಯ ಮೇಲೆ ಬೇರೆ ಬೇರೆ ಕಾರಣಗಳನ್ನು ಇಟ್ಟು ಅವರು ಇವತ್ತು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಮಾಜಿ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರು ಸವಾಲನ್ನು ಹಾಕಿದ್ದಾರೆ. ಶ್ರೀಯುತ ಸುಕುಮಾರ್ ಶೆಟ್ಟಿ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಬರಲಿ ಅಂತಕ್ಕಂಥ ಮಾತನ್ನು ನಾನೊಂದು ಫೇಸ್ಬುಕ್ಕಲ್ಲಿ ನೋಡಿದೆ. ನಾನು ಇವತ್ತು ಮಂಡಲದ ಅಧ್ಯಕ್ಷನಾಗಿ ನಾನು ಮಾಜಿ ಶಾಸಕರಿಗೆ ಮನುಷ್ಯ ಅಲ್ಲ, ನಾನು ಇದನ್ನೆಲ್ಲ ಮಾಡಲಿ. ಇದೇನಾಯಿತು, ಏನಾದ್ರು ಆಯ್ತು. ಇವರು ಹತಾಶರಾಗಿದ್ದಾರೆ. ವಣಸೆಯಲ್ಲಿ BJP ಸ್ಟ್ರಾಂಗ್ ಆಗ್ತಾ ಇದೆ. ದಿನ ಹೋದಾಗ ವಣಸೆಯಲ್ಲಿ ಜೋರಿದ್ದಾರೆ. ಹುಡುಗರು ಬರ್ತಾರೆ ಅಧಿಕಾರಕ್ಕೆ, ಏನಾದರೂ ಮಾಡಬೇಕು, ಒಂದು ಶಬ್ದ ಮಾಡಬೇಕು, ಅವ್ರನ್ನೇ ಮಾಡಿದ್ದಾರೆ. ಇಡೀ ಊರಿನವರು. ಅದು ಆ ನೆಮ್ಮದಿ ಕೇಂದ್ರ ಇರೋದು ವಣಸೆ ನಾಡ ಕಚೇರಿಯ 39 ಗ್ರಾಮಕ್ಕೆ ಅನುಗುಣವಾದಂಥ ಒಂದು ವ್ಯವಸ್ಥೆ. 39 ಗ್ರಾಮಕ್ಕೆ ನೆಮ್ಮದಿ ಕೇಂದ್ರ, 39 ಗ್ರಾಮದ ನೆಮ್ಮದಿ ಕೇಂದ್ರಕ್ಕೆ ಬಂದು RTC, ಆಧಾರ್ ಕಾರ್ಡ್ ಇದನ್ನು ತಗೊಳ್ಳಿಕ್ಕೋಸ್ಕರ ನಮ್ಮ ಎಲ್ಲ ಜನ ಬಂದು ನನ್ನ ಹತ್ರ ಕೇಳಿದರು. ಹಾಗೆ ನಮ್ಮ ಪ್ರಶಾಂತ್ ಪೂಜಾರಿ ನನ್ನ ಹತ್ರ ಬಂದು, ಸರ್ ಸರ್ಕಾರದ ಒಂದು ಕಟ್ಟಡ ಇದೆ ತಾಲೂಕ್ ಪಂಚಾಯತಿಂದು, ಅದು ಹಾಗೆ ಇದೆ, ಅದರಲ್ಲಿ ಒಂದು 4-5 ಜನ ಹುಡುಗಿಯರು ಬಂದು ಹೊಲಿಗೆ ಇದಕ್ಕೆ ವಸ್ತ್ರ ಬೆಂಗಳೂರು ಕುಂದಾಪುರ ತಂದು ವಸ್ತ್ರ ಮಾರಿ ಜೀವನ ಕೊಡ್ತಾ ಇದ್ದಾರೆ. ಅದೇನು ಇದಿಲ್ಲ ಸರ್ಕಾರದ್ದು, ಅದು ಪ್ರೈವೇಟ್ನವ್ರು ಮಾಡ್ತಾ ಇದ್ದಾರೆ, ಪಂಚಾಯತ್ನವ್ರು ಮಾಡೋದಲ್ಲ, ಅದು ಪ್ರೈವೇಟ್ನವ್ರು ಮಾಡ್ತಾರೆ ಎನ್ನುವ ಮಾತನ್ನು ಹೇಳಿದೆ. ನಾನು ಕೂಡಲೇ ಇಲ್ಲಿಯೂ ಮಾತಾಡಿದೆ, ಅದು ಸರ್ಕಾರದ ಇದೆ ಸರ್ ಅದು. ಆಮೇಲೆ ಪುನಃ CSC ಮಾತಾಡಿದೆ. ಅವರು ವೆಟರ್ನರಿ ಅಲ್ಲ, ಆರೋಗ್ಯ ಅದು ಮೊದಲು ಆರೋಗ್ಯ ಇಲಾಖೆ ಆಸ್ಪತ್ರೆ ಆಗಿತ್ತು. ಆರೋಗ್ಯ ಇಲಾಖೆಗೆ ಆಸ್ಪತ್ರೆಗೆ ಬೇರೆ ಜಾಗ ಸಿಕ್ಕಿದ್ರಿಂದ ಅಲ್ಲಿಗೆ ಅವರು ಶಿಫ್ಟ್ ಆದ್ದರಿಂದ ಅದು ಖಾಲಿ ಇದ್ದಾಗ ಈ ಪಂಚಾಯತ್ನವ್ರು ಏನು ಮಾಡಿದ್ರು, ಅವ್ರು 4-5 ಜನ ಕಳಿಸಿ ಏನೋ ಮಾಡ್ತಾಯಿದ್ರು, ಸ್ವಸಹಾಯ ಸಂಘ ಏನೋ ಮಾಡ್ತಾಯಿದ್ರು. 100 ಜನ ದಿವಸಕ್ಕೆ ಬರುವಾಗ ನಮ್ಮದೇ ಸರ್ಕಾರದ ವ್ಯವಸ್ಥೆಯಲ್ಲಿ ಇರುವ, ಇದು ನನ್ನ ಕೆಲಸ ಅಲ್ಲ, DC ಮಾಡಬೇಕಾದ ಕೆಲಸ, ಅಧಿಕಾರಿಗಳ ಕೆಲಸ, ನನ್ನ ಕೆಲಸ ಅಲ್ಲ. ಇದಕ್ಕೆ ಸಂಬಂಧ ಇಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಕೊಡಲೇಬೇಕಾದ್ರು ಮಸ್ಟ್. ಒಂದು ಸರ್ಕಾರಿ ಕಟ್ಟಡ ಖಾಲಿ ಇದ್ದರೆ ಅದನ್ನು ಕಾರ್ಯಕರ್ತರ ವ್ಯವಸ್ಥೆ ಜನರಿಗೆ ಉಪಯೋಗ ಕೊಡಲೇಬೇಕಿತ್ತು. ಅದಕ್ಕೆ ನಾನು ಹೇಳಿದೆ CSP ಅದು ಕೊಟ್ಟರು, ಪರ್ಮಿಷನ್ ಆಯಿತು. ಆದರೂ ಒಂದು ಮಾತಾಡಿದ್ದೆ, ಅಲ್ಲಿ ಹೊಲಿಗೆ ಮಾಡುವವರಿಗೆ ವೆಟರ್ನರಿ ಆಸ್ಪತ್ರೆ ಮೊದಲು ಇತ್ತು, ಅದಕ್ಕೆ ಅಲ್ಲ ಗೌರ್ಮೆಂಟ್ ಆರೋಗ್ಯ ಇಲಾಖೆ ಒಂದು ಆಸ್ಪತ್ರೆ ಇತ್ತಲ್ಲಿ. ಆರೋಗ್ಯ ಇಲಾಖೆ DHO ಹತ್ರ ಅದು ಲೆಟರ್ ತಗೊಂಡು ಅದನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನು ಹೊಲಿಗೆಯವರಿಗೆ ಕೊಡಲಿಕ್ಕೆ ಅನುವು ಮಾಡಿಕೊಟ್ಟೆ.